ದೀಪಾವಳಿ ಹಬ್ಬದಲ್ಲಿ ಗೂಡು ದೀಪಗಳು ಪ್ರಮುಖ ಆಕರ್ಷಣೆಯಾಗಿದ್ದು ಪ್ರತಿ ಮನೆಯಲ್ಲೂ ಗೂಡು ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ. ಈ ಬಾರಿಯೂ ಪಟಾಕಿ ನಿಷೇಧ ಕುರಿತು ಕಾನೂನು ರೂಪಿಸಿದ ಸರ್ಕಾರ ಚೀನಿ ವಸ್ತುಗಳ ಮಾರಾಟ ವಿಷಯದಲ್ಲಿ ಎಡವಿದೆ. ಪ್ರತಿ ವರ್ಷವೂ ಕೂಡ ಭಾರತೀಯರ ಹಬ್ಬಕ್ಕೆ ಚೀನಾದ ವಸ್ತುಗಳು ಸಿದ್ಧಗೊಂಡು ಮಾರುಕಟ್ಟೆಯಲ್ಲಿ ಅಲಂಕರಿಸುತ್ತಲೇ ಇದೆ. ಈ ಬಾರಿಯೂ ಚೀನಿ ಗೂಡು ದೀಪಗಳು ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿದ್ದು ಇದರಿಂದಾಗಿ ಹಬ್ಬಗಳನ್ನೇ ನಂಬಿಕೊಂಡಿರುವ ಕರಕುಶಲ ಕಲಾಗಾರರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದ್ದು ಕೊರೋನಾದಿಂದ ಕಂಗೆಟ್ಟಿದ್ದ ಸ್ಥಳೀಯ ಗೂಡುದೀಪ ತಯಾರಕರು ಇದೀಗ ಚೀನಿ ಗೂಡುದೀಪದ ಹಾವಳಿಯಿಂದ ಮತ್ತಷ್ಟು ಕಂಗೆಡುವಂತಾಗಿದೆ. ಚೈನಾ ಗುಡುದೀಪ ಪ್ಲಾಸ್ಟಿಕ್ ಇಂದಾನೇ ತಯಾರು ಮಾಡ್ಲಿಕ್ಕೆ ಹೋಗಿ ಅದು ನಮ್ಮ ಪರಿಸರಕ್ಕೆ ತುಂಬಾ ಮಾರಕ ಆಗ್ತದೆ ಕೂಡ. ಆದರೆ ಇದು ನಮ್ಮ ದೇಶಿ ಗುಡುದೀಪ ಏನಿದೆ ಬಿದಿರಿನಿಂದ ತಯಾರು ಮಾಡುವಂಥದ್ದು. ವೇಸ್ಟ್ ಬಿದಿರುಗಳು ಸಿಗ್ತದೆ, ಆ ಬಿದಿರಿನಿಂದ ಮಾಡುವಂಥದ್ದು. ಮತ್ತೆ ಇದು ಪ್ಲಾಸ್ಟಿಕ್ ತರ ಕಂಡ್ರು ಪ್ಲಾಸ್ಟಿಕ್ ಅಲ್ಲ, ಇದು ನೀರಿನಲ್ಲಿ ಕರಗ್ತದೆ. ಮತ್ತೆ ಎಲ್ಲದೂ ನಮ್ಮ ಇದಕ್ಕೆ ಪರಿಸರಕ್ಕೆ ಏನೂ ತೊಂದರೆ ಇಲ್ಲ. ಜನ ಖಂಡಿತವಾಗಿ ಖರೀದಿ ಮಾಡ್ಬೋದು, ಅದನ್ನ ಉಪಯೋಗಿಸಿ. ನಮ್ಮ ತಂದೆಯವರಿಂದ ನಾನು ಕಲಿತೆ. ತಂದೆಯವರು ನಮ್ಗೆ ಮಾಡಿ ತೋರಿಸಿದ್ರು. 4ನೇ ಕ್ಲಾಸಲ್ಲಿ ನಾನು ಗುಡುದೀಪ ಮಾಡೋದು, ಒದ್ದಾಟ ಮಾಡೋದು ನೋಡಿ ಅವರೇ ಅದು ಹಾಗಲ್ಲ ಮಗ ಹೀಗೆ ಅಂತ ಹೇಳಿ ನಮ್ಮ ತಂದೆಯವರಿಂದ ನಾನು ಹೇಳಿಕೊಟ್ರು. ನಮ್ಮ ತಂದೆಯವರ ಹೆಸರು ಸಾರಿಗಮನ ಸಪ್ಪ ಶಾನ್ದಾಸ್ ಅಂತೇಳಿ ಹೇಳಿ. ಆದ್ದರಿಂದ ಅವರು ಹೇಳಿಕೊಟ್ಟಿದ್ದನ್ನು ನಾನು ಮುಂದುವರಿಸಿದ್ದೇನೆ. ಸಾಧಾರಣ 25ರಿಂದ 30 ಗುಡುದೀಪ ತಯಾರು ಮಾಡ್ತಾ ಇದ್ದೇನೆ. ಇದುವರೆಗೂ ಸೆಲ್ಲಿಂಗ್ ಬರ್ತಾ ಇದೆ. ಮತ್ತೇನಂತ ನಿರ್ಧಾರ ಮಾಡಬೇಕಾಗಿದೆ. ಈ ವರ್ಷದ ದೀಪಾವಳಿ ಆಚರಣೆಯಲ್ಲಿ ಸರ್ಕಾರ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಮುಖ್ಯವಾಗಿ ಈ ಪಟಾಕಿ ಸಿಡಿಸೋದ್ರ ಬಗ್ಗೆ ಇರ್ಬೋದು. ಯಾಕಂತ ಹೇಳಿದ್ರೆ ಹಸಿರು ಪಟಾಕಿ ಅನ್ನೋ ಹೊಸ ಯೋಜನೆಯನ್ನ ಜಾರಿಗೆ ಮಾಡಿದೆ. ಇದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಆದರೆ ಇದ್ರ ಜೊತೆಗೆ ಸರ್ಕಾರ ಹಿಂದೆ ಏನು ಕ್ರಮ ಕೈಗೊಂಡಿತ್ತು, ಈ ಚೀನಾದ ವಸ್ತುಗಳನ್ನು ನಿಷೇಧಿಸುವುದು, ಅದು ಜಾರಿಗೆ ಬಂದಿದ್ರೆ ಇನ್ನೂ ಕೂಡ ಉತ್ತಮವಾಗಿರ್ತಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ದೀಪಾವಳಿ ಅಂದ್ರೆ ಭಾರತೀಯರ ಸಂಸ್ಕೃತಿಯನ್ನ ತೋರಿಸುವಂತ ಒಂದು ಹಬ್ಬ. ಇಲ್ಲಿ ಅನೇಕ ಭಾರತೀಯ ಕುಶಲಕರ್ಮಿಗಳಾಗಿರ್ಬೋದು ಅಥವಾ ಭಾರತೀಯರು ತಮ್ಮದೇ ಆದಂಥ ಕೈ ಚಳಕದಿಂದ ಗೂಡುದೀಪಗಳನ್ನು ತಯಾರಿಸುವುದಾಗಿರ್ಬೋದು ಅಥವಾ ಮಣ್ಣಿನ ಹಣತೆಗಳನ್ನು ತಯಾರಿಸ್ತಾ ಇದ್ದಾರೆ. ಇದು ಇಂದು ಮಾರುಕಟ್ಟೆಯಲ್ಲಿ ಇದ್ರೂ ಕೂಡ ಇದರ ಮುಂದೆ ಏನಾಗ್ತಾ ಇದೆ, ಚೈನಾದ ವಸ್ತುಗಳು, ಫ್ಯಾನ್ಸಿ ಗೂಡುದೀಪಗಳಾಗಿರ್ಬೋದು ಅಥವಾ ಹಣತೆಗಳು ರಾರಾಜಿಸ್ತಾ ಇದೆ. ಇದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡ್ತಿರುವಂಥ ಗೂಡುದೀಪಗಳಾಗಿರ್ಬೋದು ಅಥವಾ ಹಣತೆಗಳಿಗೆ ಒಂದು ರೀತಿಯ ಸವಾಲು ಅಂತಲೇ ಹೇಳ್ಬೋದು. ಆದ್ದರಿಂದ ಸರ್ಕಾರ ಈ ರೀತಿಯ ಒಂದು ಪಾಶ್ಚಿಮಾತ್ಯ ಅಥವಾ ಚೀನಾದ ವಸ್ತುಗಳನ್ನು ನಿಷೇಧಿಸಿದ್ರೆ ಇದು ಭಾರತೀಯರಿಗೆ ಇನ್ನೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ.